ಬನಗಲ್-ಹಾಡ್ಯ ಕೆರ್ಗಲ್ ನಾಯಕನಕಟ್ಟೆ ಶ್ರೀ ವನದುರ್ಗಾದೇವಿ ದೇವಸ್ಥಾನದಲ್ಲಿ 8ನೇ ನವರಾತ್ರಿ ಅಂಗವಾಗಿ ವೇದಮೂರ್ತಿ ಕೊರ್ಗಿ ಶ್ರೀ ನಾಗೇಶ ಮಂಜೂರು ಮತ್ತು ಶ್ರೀ ರಾಘವೇಂದ್ರ ಕಾರಂತರ ಅರ್ಚಕತ್ವದಲ್ಲಿ ಚಂಡಿಕಾ ಹೋಮ ಮತ್ತು ದುರ್ಗಾ ಹೋಮವನ್ನು ಶ್ರೀಮತಿ ನಾಗಲಕ್ಷ್ಮಿ ಮತ್ತು ಸತೀಶ್ ಎನ್ ಕೊಟ್ಟಾರಿ ಕೃಷ್ಣಿಮನೆ ನಾಯಕನಕಟ್ಟೆ, ಜಗನ್ನಾಥ್ ಕೊಟ್ಟಾರಿ ಕೃಷ್ಣಿಮನೆ ನಾಯಕನಕಟ್ಟೆಯವರ ಸೇವಾರ್ಥವಾಗಿ ನಡೆಸಿಕೊಟ್ಟರು. ದೇವಸ್ಥಾನದ ಮಹಾತ್ಮೆಯನ್ನ ದೇವಳದ ಕಾರ್ಯದರ್ಶಿ ಎಂ ಗೋವಿಂದ ಅವರು ದೇವಿಯ ಮಹಿಮೆಯನ್ನ ಬಣಿಸುತ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡಿಕೊಂಡರೆ ಈ ಜಗನ್ಮಾತೆ ನಾವು ಎಣಿಸಿದ್ದೆಲ್ಲವನ್ನ ಕರುಣಿಸುವ ಕರುಣಾಮಯೆ. ಪ್ರತಿ ವರ್ಷವೂ ಹೆಚ್ಚೆಚ್ಚು ಭಕ್ತಾದಿಗಳು ಹರಕೆ ಹೊತ್ತು ಊರಿನಿಂದ ಪರವೂರಿನಿಂದ ಜಾಗದ ತಕರಾರು, ಸಂತಾನ ಭಾಗ್ಯ ಮುಂತಾದ ಹರಕೆ ಹೊತ್ತು ಬರುವ ಭಕ್ತಾದಿಗಳ ಇಷ್ಟಾರ್ಥವನ್ನ ಪೂರೈಸುತ್ತಾಳೆ ಎಂದು ಹೇಳಿದರು. ದೇವಸ್ಥಾನದಲ್ಲಿ ಕಳೆದ 10 ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಕೆಲಸಗಳು ನಡೀತಾ ಇವೆ. ನಿಮಗೆಲ್ಲ ಭಕ್ತಾದಿಗಳೇ ಗೊತ್ತಿರುವಂತೆ ಈ ಭಾಗಕ್ಕೆ ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಧಾರವಾಡ, ಆಮೇಲೆ ಮಂಗಳೂರಿನ ಈ ಭಾಗದಿಂದಲೂ ಸಹ ಅನೇಕ ಭಕ್ತರುಗಳು ಬರ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಪ್ರತಿ ದಿವಸ ಶಾಸ್ತ್ರೋಕ್ತವಾದಂಥ ತ್ರಿಕಾಲ ಪೂಜೆ ನಡೀತದೆ. ಹಾಗೆ ಎಲ್ಲ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ವಿಶೇಷ ಪೂಜೆಗಳು ನಡೀತವೆ ದೇವಿ ಸನ್ನಿಧಿ. ಆದ್ದರಿಂದ ಪ್ರತಿ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ವಿಶೇಷವಾದಂಥ ಚಂಡಿಕಾ ಹೋಮ ನಡೀತದೆ. ಸಿಂಹ ಮಾಸದಲ್ಲಿ ಸೋಣೆ ಆರತಿ ಇದೆ. ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ಇದೆ ಶ್ರಾವಣ ಮಾಸದಲ್ಲಿ. ಆಶ್ವೀಜ ಮಾಸದ ಈ ಪರ್ವಕಾಲದಲ್ಲಿ ಪ್ರತಿ ವರ್ಷ ನವರಾತ್ರಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಹಾಗೆ ದೀಪೋತ್ಸವ ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ವರ್ಧಂತಿ ಉತ್ಸವ ನಡೀತಾ ಇದೆ. ಇದಲ್ಲದೆ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ, ದುರ್ಗಾ ಹೋಮ, ತುಲಾಭಾರ, ಶಾಶ್ವತ ಪೂಜೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ಯಥಾವತ್ತಾಗಿ ಸಾಗ್ತಾ ಇದ್ದೇವೆ. ವನದುರ್ಗಾ ದೇವಿಯ ದಿವ್ಯ ಸನ್ನಿಧಿಯನ್ನು ತಾವು ಕಂಡಿದ್ದೀರಾ. ಅತ್ಯಂತ ಶೋಭಾಯಮಾನಳಾಗಿ ಅತ್ಯಂತ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವ ಕಾಲದಲ್ಲಿ ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾಳೆ. ಇನ್ನೋರ್ವ ದೇವಿಯ ಪರಮ ಭಕ್ತ ಸತೀಶ್ ಕೊಟ್ಟಾರಿಯವರು ಮಾತನಾಡಿ, ದೇವಿಯ ಮಹಿಮೆಯನ್ನ ಕೊಂಡಾಡಿ ಶ್ರೀದೇವಿಯ ಪೂಜಾ ಕಾರ್ಯಕ್ರಮಕ್ಕೆ ತಾವು ಎಲ್ಲಿದ್ದರೂ ಬರುವುದಾಗಿ ತಾವು ದೇವರನ್ನ ಕಂಡ ಬಗೆಯನ್ನ ಹೇಳಿದರು. ಇಲ್ಲಿ ನಮ್ಮದು ಭಾರಿ ಅದ್ಭುತವಾದಂಥ ಅಮ್ಮನವರು. ಇಲ್ಲಿ ಮಹಾಗಣಪತಿ ಇದೆ, ಮಹಾಕಾಳಿ ಇದೆ, ಹಾಗೆ ಮಹಿಷಮರ್ದಿನಿ ಇದೆ, ನಾಗಯಕ್ಷೆ ಇದೆ, ಹಾಗೂ ಭದ್ರಕಾಳಿ ಅಮ್ಮನವರಿದ್ದಾರೆ, ವೀರಭದ್ರನ್. ಗಣಪತಿ ಅಂತೂ ಭಾರೀ ವಿಶೇಷ. ನನ್ನಂತ ಹೇಳಿದಂತೆ ಈ ರೀತಿಯಾದ ಗಣಪತಿಯನ್ನು ನಾನು ಬೊಂಬೈಯಲ್ಲಿ ಕೇಳಿದ್ದೇನೆ. ವೀಣೆಯನ್ನು ಹೇಳಿದ ಅಂಥ ಗಣಪತಿ ಅಂತ ಹೇಳಿದರೆ ಭಾರೀ ವಿಶೇಷ ಅದ್ಭುತವಾದ ಗಣಪತಿ ಅಂತ ಹೇಳಿದರೆ ಮಹಾಪರ್ವತ ಇದ್ದ ಹಾಗೆ ಇದೆ. ಅಮ್ಮನವ್ರ ಬಗ್ಗೆ, ವನದುರ್ಗಾ ಪರಮೇಶ್ವರಿ ಬಗ್ಗೆ ಹೇಳುವಂಥ ವಿಷಯನೇ ಇಲ್ಲ. ಅಂದರೆ ಇಲ್ಲಿ ಭಕ್ತಾದಿಗಳು ಹೇಗೆ ಬರ್ತಾರಂತಾರೆ, ವಿಶೇಷವಾಗಿ ಬೇಡಿಕೊಳ್ತಾರೆ. ಆ ಬೇಡಿಕೊಳ್ಳೋದು ಆದಷ್ಟು ಶೀಘ್ರದಲ್ಲಿ ಅವರು ಫಲದಾಯಕ ಆಗ್ತದೆ. ಅಂದರೆ ನಮ್ಮ ಪ್ರತಿಷ್ಠಾಪನೆ ಸಮಯದಲ್ಲಿ ಒಳಗಡೆಯಿಂದ ಹೊರಗಡೆ ಬರುವಾಗ ಅವರ ಇಷ್ಟಾರ್ಥ ನೆರವೇರಿದಂಥ ಮಸ್ತು ವಿಶೇಷವಾದಂಥ ವಿಷಯ ಉಂಟು. ಆದರೆ ಇಲ್ಲಿ ಸತ್ಯ ಅನ್ನುವಂಥದ್ದು ಇಲ್ಲಿ ಭಾರಿ ಹೆಚ್ಚಾಗಿದೆ. ಅಂದರೆ ಸತ್ಯಕ್ಕೆ, ಧರ್ಮಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ. ಮತ್ತು ಇವರು ಸುರೇಶ್ ಪೂಜಾರು, ನಮ್ಮ ಕೊರ್ಗಿ ಮಂಜೂರು, ಮತ್ತು ಇವರು ನಮ್ಮ ಗೋವಿಂದಣ್ಣವರು, ಮಂಜುನಾಥ ಮತ್ತು ಹಾಗೂ ಅರ್ಚಕರು, ಕಾರಂತರು ಭಾರಿ ವಿಶೇಷವಾಗಿ ಪೂಜೆಯನ್ನು ನಡೆಸಿಕೊಂಡು ಬರ್ತಾರೆ. ನವರಾತ್ರಿ ಉತ್ಸವದ ಅಂಗವಾಗಿ ನಡೆಯುವ ಅನ್ನದಾನವನ್ನು ಶ್ರೀಮತಿ ಜಿಎನ್ ಪೂಜಾರಿ ಮತ್ತು ಮಕ್ಕಳು, ಸಾಯಿಕೃಪಾ ಹೋಟೆಲ್ ನಾಯಕನಕಟ್ಟೆ ಹಾಗೂ ಅಶೋಕ್ ಭಟ್, ಶ್ರೀಮತಿ ಪ್ರಶಾಂತಾಚಾರ್ಯ ಹಾಗೂ ಮನೆಯವರು, ಶ್ರೀಮತಿ ಚಂದ್ರಶೇಖರ್ ದೇವಾಡಿಕ ಮನೆಯವರು, ಶ್ರೀಮತಿ ಪರಮೇಶ್ವರ್ ಪೂಜಾರಿ ಮತ್ತು ಮನೆಯವರು, ಶ್ರೀಮತಿ ಗೋಪಾಲ್ ಭಂಡಾರಿ ಮತ್ತು ಮನೆಯವರು, ಶ್ರೀಮತಿ ದೇವರಾಯ ಪೂಜಾರಿ ಮತ್ತು ಮನೆಯವರು, ಶ್ರೀಮತಿ ನಾರಾಯಣಮೂರ್ತಿ ಮತ್ತು ಮನೆಯವರು ಹಾಗೂ ಸುಧೀರ್ ಪೂಜಾರಿ ನಡೆಸಿಕೊಟ್ಟರು. ವನದುರ್ಗಾ ದೇವಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮಗಳು ಸರ್ಕಾರಿ ಕೋವಿಡ್ ನಿಯಮದಂತೆ ಸರಳ ರೀತಿಯಲ್ಲಿ ನೆರವೇರಿತು. ಪೂಜಾ ಕಾರ್ಯಕ್ರಮದಲ್ಲಿ ವನದುರ್ಗಾ ದೇವಿ ಸೇವಾ ಸಮಿತಿ ಅಧ್ಯಕ್ಷರು, ಮಹಿಳಾ ಸೇವಾ ಸಮಿತಿ ಮತ್ತು ಊರಿನ ಪರವೂರಿನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ರವಿರಾಜ್, ವಿ4 ನ್ಯೂಸ್, ಪೈಂಟೂರು.